ಮಾಣಿ ಜಂಕ್ಷನ್ನ ಪದ್ಮಮಲ್ ವಾಣಿಜ್ಯ ಸಂಕೀರ್ಣದಲ್ಲಿ ನೂತನವಾಗಿ ಶುಭಾರಂಭಗೊಂಡ ಬಂಟ್ವಾಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ದರ ಉದ್ಘಾಟನಾ ಕಾರ್ಯಕ್ರಮ ಮಾಜಿ ಸಚಿವರಾದ ಬಿ ರಮಾನಾಥ ರೈ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಾಖೆಯ ಉದ್ಘಾಟನೆಯನ್ನ ಸೂರಿಕುಮೇರು ಸೈಂಟ್ ಜೋಸೆಫ್ ಚರ್ಚ್ ಇದರ ಧರ್ಮಗುರುಗಳಾದ ವಂದನೀಯ ಫಾದರ್ ಗ್ರೆಗರಿ ಪಿರೇರಾ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಣಿ ಶ್ರೀ ಉಳ್ಳಾಲ್ತಿ ದೈವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸಚಿನ್ ರೈ, ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಲಕೃಷ್ಣ ಆಳ್ವ, ಮಾಣಿ ಜಿಎಂಆರ್ ಎಂಟರ್ಪ್ರೈಸಸ್ನ ಮೊಹಮ್ಮದ್ ರಫೀಕ್, ಪಿಯೂಸ್ ಎಲ್ ರೊಡ್ರಿಗಸ್, ಶಾಖೆಯ ಉಪಾಧ್ಯಕ್ಷರಾದ ಮಾಯಲಪ್ಪ ಸಾಲಿಯನ್, ಶಾಖೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೇಬಿ ಕುಂದರ್, ಪದ್ಮಶೇಖರ್ ಜೈನ್, ಅಬ್ಬಾಸ್ ಸಾಲಿ, ಎಂಎಸ್ ಮೊಹಮ್ಮದ್, ನಾರಾಯಣ್ ನಾಯ್ಕ್, ಅಮ್ಮು ಅರ್ಬಿಗುಡ್ಡಿ, ಶ್ರೀಮತಿ ಮಂಜುಳಾ ಕುಶಲ, ಸುದೀಪ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ನಾವು ದೊಡ್ಡ ಸಂಭಾವನೆ ಕೊಡ್ತೀವಿ ಅಂತಲ್ಲ, ಆದರೆ ಒಂದು ಭದ್ರತೆಯ ಉದ್ಯೋಗವನ್ನು ನೀಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಒಂದು ದೃಷ್ಟಿಯಲ್ಲಿ ಬಹುಶಃ ಈ ಶಾಖೆ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ನಾವು ಮುಂದೆ ಸ್ವಸಹಾಯ ಸಂಘಗಳನ್ನು ಕೂಡ ಶುರು ಮಾಡಬೇಕು ಅಂತ ಹೇಳುವಂಥ ಅಪೇಕ್ಷೆ ಇಟ್ಟುಕೊಂಡು ಈಗಾಗಲೇ ಬೇಬಿ ಕುಂದರ್ ಅವರು ಮಾತಾಡಿದ್ದಾರೆ. ಸ್ವಸಹಾಯ ಸಂಘಗಳ ಒಂದು ಉದ್ದೇಶ ಕೂಡ ಅದು ಜನರ ಹಿತದ ದೃಷ್ಟಿಯಿಂದ ಅದು ಆಗ್ತಕ್ಕಂಥದ್ದು. ಅದನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದು. ಕೆಲವು ಜನ ಬೇರೆ ಬೇರೆ ಸಹಕಾರಿ ಸಂಘಗಳನ್ನು ಶುರು ಮಾಡಿದ್ದಾರೆ. ಸಹಕಾರಿ ಸಂಘಗಳು ಉತ್ತಮ ರೀತಿಯಲ್ಲಿ ಆ ಸಹಕಾರಿ ಸಂಘ ಕೆಲಸ ಮಾಡ್ತಾರೆ. ಇವತ್ತು ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಸಹಕಾರಿ ಸಂಘಗಳು ಬಹಳ ಅಗತ್ಯ ಇದೆ. ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ, ಬಡವರಿಗೆ ಬ್ಯಾಂಕ್ಗೆ ಪ್ರವೇಶ ಮಾಡಬೇಕು ಅಂತೇಳಿ ಅದರ ಉದ್ದೇಶ. ಆದರೂ ಕಾಲಕ್ರಮೇಣ ಅದು ಈಗ ನಿಮ್ಗೆ ಗೊತ್ತಿದೆ, ಮುಂದಕ್ಕೆ ಅದು ಖಾಸಗಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಈಗಿನ ಒಂದು ಆಲೋಚನೆಯ ದೃಷ್ಟಿಯಲ್ಲಿ.